ಕಳೆದ 67 ವರ್ಷದಿಂದ ಹಿಂದೂ ಸಂಘಟನೆಗಳಲ್ಲಿ ಹೋರಾಟ ಮಾಡುತ್ತಿದ್ದೇನೆ. ಹೋರಾಟದ ಲಾಭ ಬಿಜೆಪಿಗೆ ಹೋಗುತ್ತಿದೆ ಅನ್ನೋದು ಗೊತ್ತಿದೆ. ಆದರೆ ಬಿಜೆಪಿಯವರು ಸ್ಪಂದಿಸುತ್ತಿಲ್ಲ. ನನ್ನ ಕಾರ್ಯಕ್ರಮಕ್ಕೆ ಬಿಜೆಪಿಯವರೇ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿದರು. ಅವರು ಕುಂದಾಪುರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಕೋಲಾರ, ಉಡುಪಿ, ಕಲಬುರಗಿ ಜಿಲ್ಲೆಗೆ ನನಗೆ ಬ್ಯಾನ್ ಮಾಡಿದ್ರು. ಬಿಜೆಪಿಯು ನನ್ನನ್ನ ಬ್ಯಾನ್ ಮಾಡುತ್ತಾರೆ ಅಂದ್ರೆ ಹೇಗೆ? ನೀವು ಬ್ಯಾನ್ ಮಾಡುತ್ತಿರುವುದು ನನ್ನನ್ನಲ್ಲ, ಹಿಂದುತ್ವವನ್ನ, ಹಿಂದೂ ಸಿದ್ಧಾಂತವನ್ನ ಬ್ಯಾನ್ ಮಾಡುತ್ತಿದ್ದೀರಿ. ಹಿಂದೂಗಳಿಂದಲೇ ಗೆದ್ದು ಬಂದವರು ನೀವು. ದೇಶದ ಹಿತಕ್ಕಾಗಿ ಹಿಂದೂ ಸಂಘಟಕರು ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಹಿಂದುತ್ವದ ದೇಶಭಕ್ತಿಯ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ನಿರಂತರವಾಗಿ ನಾನಂತೂ 17 ವರ್ಷದಿಂದ ಶ್ರೀರಾಮ್ ಸೇನೆ ಸಂಘಟನೆ ಕೆಲಸ ಮಾಡ್ತಾ ಬಂದೀವಿ. ನಮ್ಮ ಲಾಭ ಎಲ್ಲ ಪೂರ್ತಿ ಬಿಜೆಪಿಗೆ ಹೋಗುತ್ತೆ ಅಂತನ್ನುವಂಥದ್ದು 100ಕ್ಕೆ 100 ಸತ್ಯ. ಆದರೆ ಬಿಜೆಪಿಯವರು ಸ್ಪಂದಿಸ್ತಾ ಇಲ್ಲ. ಬಿಜೆಪಿಯವರು ನಮ್ಮ ಕಾರ್ಯಕ್ಕೆ ಅಡ್ಡಿ ಬರ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ಕೋಲಾರ ಜಿಲ್ಲೆ ಬ್ಯಾನ್ ಮಾಡಿದರು, ಉಡುಪಿ ಜಿಲ್ಲೆಯನ್ನು ಬ್ಯಾನ್ ಮಾಡಿದರು, ಇನ್ನು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಬ್ಯಾನ್ ಮಾಡಿದರು. ಕಾಂಗ್ರೆಸ್ ಇದ್ದಾಗಲೂ ಬ್ಯಾನು, ಕೇಸು, ಕಾಂಗ್ರೆಸ್ ಇದ್ದಾಗಲೂ ಜೈಲು, JDS ಇದ್ದಾಗಲೂ ಬ್ಯಾನು, ಕೇಸು, ಜೈಲು. ನೀವು ಬಿಜೆಪಿಯವರು ಇದ್ದಾಗಲೂ ನೀವು ಬ್ಯಾನ್ ಮಾಡೋದಾ? ನೀವು ಕೇಸ್ ಹಾಕೋದಾ? ಜೈಲಿಗೆ ಹಾಕೋದಾ? ಏನು ಮಾಡ್ತಾ ಇದ್ರಿ ನೀವು? ಯಾರನ್ನ ಬ್ಯಾನ್ ಮಾಡ್ತಾ ಇದ್ರಿ? ಬ್ಯಾನ್ ಮಾಡ್ತಾ ಇರೋದು ಪ್ರಮೋದ್ ಮುತಾಲಿಕನನ್ನ. ಹಿಂದುತ್ವವನ್ನು ಬ್ಯಾನ್ ಮಾಡ್ತಾ ಇದ್ರಿ. ಹಿಂದೂ ಸಂಘಟನೆಯ ವಿಚಾರಧಾರೆಯನ್ನು, ಸಿದ್ಧಾಂತವನ್ನು ಬ್ಯಾನ್ ಮಾಡ್ತಾ ಇದ್ರಿ ನೀವು. ಸೊ ಈ ರೀತಿ ಇದೇ ಹಿಂದೂಗಳಿಂದನೇ ಗೆದ್ದು ಬಂದಂಥವ್ರು ನೀವು. ಹಿಂದೂಗಳೇ ನಿಮಗೆ, ಹಿಂದೂ ಸಂಘಟನೆಗಳೇ ಆಧಾರ, ಹಿಂದೂಗಳೇ ನಿಮಗೆ ಆಧಾರ. ಅದನ್ನೇ ನೀವು ತಡೀತಾ ಇದ್ದರೆ ಮುಂದಿನ ದಿನ ನಿಮಗೆ ಪಾಠ ಕಲಿಸುವಂಥ ದಿನ ಬರ್ತಾ ಇದೆ ಅಂತನ್ನುವಂಥದ್ದು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಅದಾಗಬಾರದು ಅಂತನ್ನುವಂಥ ದೃಷ್ಟಿಕೋನ ನೀವು ಇದರ ಸಂಬಂಧಪಟ್ಟಾಗಿ ಯೋಚನೆ ಮಾಡಿ. ಎಲ್ಲ ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟಕರು ನಾವು ಮಾಡ್ತಾ ಇರುವಂಥದ್ದೇ ದೇಶದ ಹಿತಕ್ಕಾಗಿ, ಯಾರ್ದೋ ಲಾಭ ಹಾನಿಗೋಸ್ಕರ ಅಲ್ಲ. ಇನ್ನು ಬೆಂಗಳೂರಿನ ಕ್ರಿಶ್ಚಿಯನ್ ಶಾಲೆಯಲ್ಲಿ ಬೈಬಲ್ ಕಡ್ಡಾಯ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಬೈಬಲ್ ಕಡ್ಡಾಯ ಮಾಡಿರುವುದು ಖಂಡನೀಯ. ಪ್ರವೇಶಾತಿಯ ವೇಳೆಯಲ್ಲಿ ಬೈಬಲ್ ಕಡ್ಡಾಯ ಎಂದು ಹೇಳಿದ್ದಾರೆ. ಇದು ಕಾನೂನು ಬಾಹಿರ ಕೃತ್ಯ. ಮಕ್ಕಳಿಗೆ ಬೇಕಾದ್ದನ್ನ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇದೆ. ಇದು ಕಾನೂನಿನ ಸ್ಪಷ್ಟ ಉಲ್ಲಂಘನೆ. ತಕ್ಷಣ ಈ ಶಾಲೆಯನ್ನ ರದ್ದು ಮಾಡಿ, ಈ ಶಾಲೆಯ ಮಾನ್ಯತೆಯನ್ನ ರದ್ದು ಮಾಡಿ, ಸೀಸ್ ಮಾಡಿ ಎಂದು ಶಿಕ್ಷಣ ಸಚಿವರಿಗೆ ಆಗ್ರಹಪಡಿಸುತ್ತೇನೆ ಎಂದು ಪ್ರಮೋದ್ ಮುತಾಲಿಕ್ ಹೇಳಿದರು. ಯಾವುದೋ ಒಂದು ಕ್ರಿಶ್ಚಿಯನ್ ಸ್ಕೂಲ್ನಲ್ಲಿ ಬೈಬಲ್ ಕಂಪಲ್ಸರಿ ಮಾಡಿದ್ದಾರೆ. ಅಡ್ಮಿಷನ್ ಹೊತ್ತಿಗೆ ಕಂಪಲ್ಸರಿ ಮಾಡಿ ಬೈಬಲ್ ತೊಗೊಳ್ಬೇಕು, ಇಲ್ಲಾದರೆ ನಿಮಗೆ ಅಡ್ಮಿಷನ್ ಇಲ್ಲ ಅಂತನ್ನುವಂಥದ್ದು ಅತ್ಯಂತ ಕಾನೂನು ಬಾಹಿರ. ಇದನ್ನು ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಸ್ವಾತಂತ್ರ್ಯ ಇದೆ, ಯಾವುದು ಬೇಕಾದ ಏನು ಬೇಕಾದ ಓದಬಹುದು ಅಂತನ್ನುವಂಥ ಸ್ವಾತಂತ್ರ್ಯ ಹರಣ ಮಾಡ್ತಾ ಇದೆ. 2005ನೇ ಒಂದು ಕಲಮಿನ ಇದರ ಪ್ರಕಾರ, ಅಲ್ಲಿ ಅವತ್ತಾದಂಥ ಕಾನೂನಿನ ಪ್ರಕಾರ ಇದು ಉಲ್ಲಂಘನೆ ಆಗುತ್ತೆ. ಸೊ ಹಾಗಾಗಿ ನಾನು ಶಿಕ್ಷಣ ಮಂತ್ರಿ ಹೇಳ್ತಾ ಇದ್ದೀನಿ, ಕೂಡಲೇ ಆ ಸ್ಕೂಲನ್ನು ಬ್ಯಾನ್ ಮಾಡಬೇಕು, ಸೀಸ್ ಮಾಡಬೇಕು, ಅದರ ಮಾನ್ಯತೆಯನ್ನು ರದ್ದು ಮಾಡಬೇಕು ಅಂತನ್ನುವಂಥದ್ದು.